ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ಕಾಡಿನ ವಲಯದಲ್ಲಿ ಪೊಲೀಸರ ಮೇಲೆ ಹಲ್ಲೆ ನಡೆಸಿ ಓಡಲು ನೋಡಿದ ರೌಡಿಗೆ ಪೊಲೀಸರು ಗುಂಡು ಹಾರಿಸಿ ಬಂಧಿಸಿದರು. 37 ಪ್ರಾಯದ ಪ್ರವೀಣ್ ಮನೋಹರ್ ಸುಧೀರ್ ಬಂಧಿತ ರೌಡಿ ಆರೋಪಿ. ಕೊಲೆ ಯತ್ನ ಸಹಿತ ಇತರರ ಆಸ್ತಿ-ಪಾಸ್ತಿಗೆ ಹಾನಿ ಎಂದು 16 ಪ್ರಕರಣಗಳಲ್ಲಿ ರೌಡಿ ಎನ್ನಲಾದ ಪ್ರವೀಣ್ ಮನೋಹರ್ ಸುಧೀರ್ ಭಾಗಿ ಎಂದು ಪೊಲೀಸರು ತಿಳಿಸಿದ್ದಾರೆ. ಕಳೆದ 3 ತಿಂಗಳುಗಳಿಂದ ಈತನು ಪೊಲೀಸರಿಗೆ ಚೆಳ್ಳೆಹಣ್ಣು ತಿನ್ನಿಸುತ್ತಾ ಕಾಡುಗಳಲ್ಲಿ ಓಡಾಡಿಕೊಂಡಿದ್ದ ಎನ್ನಲಾಗಿದೆ. ಯಲ್ಲಾಪುರ ಹಳಿಯಾಳ ರಸ್ತೆಯ ಕಣ್ಣಿಗೇರಿ ಅರಣ್ಯದಲ್ಲಿ ಪ್ರವೀಣ್ ಮನೋಹರ್ ಸುಧೀರ್ ಕಾಣಿಸುತ್ತಲೇ ಪೊಲೀಸರು ಆತನನ್ನು ಬೆನ್ನತ್ತಿದ್ದಾರೆ. ಆಗ ಆತ ಕಲ್ಲು ತೂರುತ್ತಾ ಚಾಕು ಬೀಸುತ್ತಾ ಪೊಲೀಸರ ಮೇಲೆ ಬಿದ್ದಿದ್ದಾನೆ. ಪಿಎಸ್ಐ ಮಹಾಂತೇಶ್ ನಾಯಕ್, ಪೊಲೀಸ್ ಪೇದೆಗಳಾದ ಮಲ್ಲಿಕಾರ್ಜುನ ಹೊಸಮನಿ, ಜಾಫರ್ ಅಂದರಗುಂಚಿ, ಅಸ್ಲಾಂರಿಗೆ ಗಾಯವಾಗಿದೆ. ಪಿಎಸ್ಐ ಮಹಾಂತೇಶ ನಾಯಕ್ ಗಾಳಿಯಲ್ಲಿ 2 ಸುತ್ತು ಗುಂಡು ಹಾರಿಸಿದರೂ ರೌಡಿ ಸುಮ್ಮನಾಗಿಲ್ಲ. ಆಗ ಆತನ ಬಲಗಾಲಿಗೆ ಗುಂಡು ಹಾರಿಸಿ ಬಂಧಿಸಿದ್ದಾರೆ. Tandoor Family Restaurant brings you Mangalorean Seafood Thali. More than 12 varieties of items available in Thali. Enjoy varieties of coastal cuisines at Tandoor. Tandoor Family Restaurant, Pintos Lane, Jail Road, Karangalpadi, Mangalore. Contact 7760 609090.